ದಿನನಿತ್ಯ ಹೆಚ್ಚಾಗ್ತಾ ಇರುವಂತಹ ಬೆಲೆ ಏರಿಕೆಯನ್ನು ಖಂಡಿಸಿ ಕೆಪಿಸಿಸಿಯ ನಿರ್ದೇಶನದ ಮೇರೆಗೆ ಮಂಗಳೂರು ನಗರ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಸೈಕಲ್ ರ್ಯಾಲಿ ಮತ್ತು ಪಾದಯಾತ್ರೆ ನಡೆಯಿತು. ಮಲ್ಲಿಕಟ್ಟೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಆರಂಭಗೊಂಡ ಪ್ರತಿಭಟನಾ ರ್ಯಾಲಿ ಪಿವಿಎಸ್ ಸರ್ಕಲ್ ಮುಖಾಂತರ ಮಂಗಳೂರು ನಗರ ಪಾಲಿಕೆಯ ಕಚೇರಿಯ ಮುಂಭಾಗಕ್ಕೆ ಆಗಮಿಸಿತು. ಈ ಸಂದರ್ಭ ಹಲವು ಮಂದಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಸೈಕಲ್ ತುಳಿದು ಸರ್ಕಾರದ ಬೆಲೆ ಏರಿಕೆ ನೀತಿಯನ್ನು ಅಣಕಿಸಿದರು. ಈ ಸಂದರ್ಭ ಮಾತನಾಡಿದ ಮಿಥುನ್ ರೈ, ಸೈಕಲ್ ರ್ಯಾಲಿ ಮಾಡುವ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಜನ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿರುವಾಗ ಆಶಾಕಿರಣವಾಗಬೇಕಾಗಿದ್ದಂತಹ ಕೇಂದ್ರ ಸರ್ಕಾರ ಜನರ ಹೊಟ್ಟೆಗೆ ಕಲ್ಲು ಹಾಕುವ ಕೆಲಸವನ್ನ ಮಾಡ್ತಾ ಇದೆ. ತೈಲ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ ಎಂದರು. ಮೆರವಣಿಗೆ ಹೊರಡುವ ಮುನ್ನ ಕೊಂಬು ಕಹಳೆ ಊದಲಾಯಿತು. ಇನ್ನು ಕಾರ್ಯಕರ್ತರು ಟೆಂಪೋದಲ್ಲಿ ಸೈಕಲ್ ತಂದು ಪ್ರತಿಭಟನೆಯನ್ನ ನಡೆಸಿದರು. ಖಾಲಿ ಗ್ಯಾಸ್ ಸಿಲಿಂಡರ್ ಹಿಡಿದು ಪ್ರತಿಭಟನೆಯನ್ನ ನಡೆಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಸಾಲ್ಯನ್, ಮಹಾಪಲ ಮಾರ್ಲಾ, ಪದ್ಮನಾಭ ಅಮೀನ್, ಕುಮಾರಿ ಅಪ್ಪಿ, ಟಿಕೆ ಸುಧೀರ್, ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಜನರಿಗೆ ತೊಂದರೆಯನ್ನು ಕೊಡುವಂತ ಈ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ. ಇವತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗುವ ಮುಖಾಂತರ, ಗ್ಯಾಸ್ ಬೆಲೆ ಏರಿಕೆ ಆಗುವ ಮುಖಾಂತರ ಸರ್ವೇ ಸಾಮಾನ್ಯ ಜನರಿಗೆ, ಸಾಮಾನ್ಯ ನಾಗರಿಕರಿಗೆ ಪ್ರತಿನಿತ್ಯ ಕಷ್ಟವೂ ಸಂಕಷ್ಟವೂ ತೊಂದರೆಯೂ ಉಂಟಾಗ್ತಾ ಇದೆ. ಬಹುಶಃ ನಮ್ಮ ಈ ಪ್ರತಿಭಟನೆ ಅಂಧ ಭಕ್ತರಿಗೋಸ್ಕರ ಮಾಡುವಂಥ ಪ್ರತಿಭಟನೆ ಅಲ್ಲ. ನಮ್ಮ ಈ ಪ್ರತಿಭಟನೆ ಮೋದಿ ಭಕ್ತರಿಗೆ ಮಾಡುವಂಥ ಪ್ರತಿಭಟನೆ ಅಲ್ಲ. ನಮ್ಮ ಈ ಪ್ರತಿಭಟನೆ ಬಿಜೆಪಿಯ ಕಾರ್ಯಕರ್ತರಿಗೆ ಮಾಡುವಂಥ ಪ್ರತಿಭಟನೆ ಅಲ್ಲ. ನಮ್ಮ ಈ ಪ್ರತಿಭಟನೆ ಸ್ವಾಭಿಮಾನದಿಂದ ಬದುಕುವಂಥ ಸಾಮಾನ್ಯ ನಾಗರಿಕರಿಗೆ, ಸ್ವಾಭಿಮಾನದಿಂದ ಬದುಕುವಂಥ ಪ್ರಜ್ಞಾವಂತ ನಾಗರಿಕರಿಗೋಸ್ಕರ ಅವರ ಧ್ವನಿಯಾಗಿ ಮಾಡುವಂಥ ಪ್ರತಿಭಟನೆ. ಈ ಪ್ರತಿಭಟನೆಯನ್ನು ನಿಲ್ಲಿಸುವಂಥ ಹುನ್ನಾರ ಕೂಡ ಬಿಜೆಪಿ ಪಕ್ಷ ಇವತ್ತು ಮಾಡ್ತಾ ಇದೆ. ಆದರೆ ಬಿಜೆಪಿ ಪಕ್ಷ ಎಷ್ಟೇ ಅಧಿಕಾರಿಗಳ ಮುಖಾಂತರ ದಬ್ಬಾಳಿಕೆಯನ್ನು ಮಾಡಲಿ, ಬಿಜೆಪಿ ಪಕ್ಷ ಎಷ್ಟೇ ಅಧಿಕಾರಿಗಳ ಮುಖಾಂತರ ನಮ್ಮನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡಲಿ, ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಎಂದಿಗೂ ಕೂಡ ಜನರ ಪರವಾಗಿರುವಂಥ ಈ ಪ್ರತಿಭಟನೆಯನ್ನು ನಿಲ್ಲಿಸುವಂಥ ವಿಚಾರವೇ ಇಲ್ಲ.